ಸಿಎ ಫೌಂಡೇಶನ್, ಸಿಎ ಇಂಟರ್ಮೀಡಿಯೇಟ್ ಹಾಗೂ ಸಿಎ ಫೈನಲ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಸಿಎ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಆಳ್ವಾಸ್ನ ಕಾಮರ್ಸ್ ಪ್ರೊಫೆಷನಲ್ ವಿಭಾಗದ ಆಲ್ವಿಟಾ ಅನ್ಸಿಲಾ ಡಿಸೋಜಾ ಅಖಿಲ ಭಾರತ ಮಟ್ಟದ ಟಾಪ್ 50 ಸ್ಥಾನಗಳಲ್ಲಿ 19ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಲ್ಬಿಟಾ ಆಳ್ವಾಸ್ನ ಶೈಕ್ಷಣಿಕ ದತ್ತು ಸ್ವೀಕಾರ ಯೋಜನೆಯಡಿ ಪಿಯುಸಿ ಶಿಕ್ಷಣ ಪೂರೈಸಿದ್ದು ಪ್ರಸ್ತುತ ದ್ವಿತೀಯ ಬಿಕಾಂ ಪದವಿಯನ್ನು ಓದುತ್ತಿದ್ದಾರೆ. ಆಳ್ವಾಸ್ನಲ್ಲಿ ಪಿಯುಸಿ ಮಾಡಿರುವ ಈಕೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ರು. ಗ್ರೂಪ್ 1 ಮತ್ತು ಗ್ರೂಪ್ 2 ಪರೀಕ್ಷೆಗಳನ್ನು ಒಂದೇ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿದ್ದು 800ರಲ್ಲಿ 650 ಅಂಕಗಳನ್ನು ಪಡೆದಿದ್ದಾರೆ. ಪದವಿ ಪೂರ್ವ ಕಾಲೇಜು ವಿಶಿಷ್ಟವಾದ ಒಂದು ಸಾಧನೆಯನ್ನು ಮಾಡಿದೆ. ಇದನ್ನು ನಾವು ಈ ಫೌಂಡೇಶನ್ ಅನ್ನು ನಾವು ಪದವಿ ಪೂರ್ವ ಶಿಕ್ಷಣದೊಟ್ಟಿಗೆ ಜೋಡಣೆ ಮಾಡಿದ್ದೇವೆ. ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 60 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 5 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಈ ಪರೀಕ್ಷೆಯಲ್ಲಿ ದೇಶದ ಒಟ್ಟು ಫಲಿತಾಂಶವು 35% ಆಗಿದ್ದು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ 66.66% ಪ್ರತಿಶತವಿದ್ದು ದೇಶದಲ್ಲಿ ಇದು ಅತ್ಯುನ್ನತವಾದಂಥ ಫಲಿತಾಂಶವಾಗಿರ್ತದೆ, 35.3%. ಆದರೆ ನಮ್ಮ ಪದವಿ ಪೂರ್ವ ಕಾಲೇಜಿನ ರಿಸಲ್ಟ್ ನಮ್ಮದು 66.66%. ಒಂದು ಎರಡನೇದ್ದು, ಇದರಲ್ಲಿ ಈ ಜನ ಪರೀಕ್ಷೆ ಕೂತ್ಕೊಂಡು 27,327 ಜನ ಪಾಸಾಗಿ 35.3% ರಿಸಲ್ಟ್ ಇರೋದು. ನಮ್ಮ ಎರಡೂ ರಿಸಲ್ಟ್ಗಳು ಕೂಡ 60% ಮೇಲೆ ಬಂದದ್ದು ನಮಗೆ ಬಹಳ ಒಂದು ಖುಷಿಯನ್ನು ತಂದು ಕೊಟ್ಟಿದೆ. ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್, ಆಳ್ವಾಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಶೆಟ್ಟಿ, ಸಂಯೋಜಕರಾದ ಪ್ರಶಾಂತ್ ಎಂಟಿ, ಅಶೋಕ್ ಕೆಸಿ, ಆನಂದ್ ಪ್ರಭು, ಅಪರ್ಣ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.